ಕಾಪು ಶಿರ್ಬಾ ರಸ್ತೆಯ ಚಂದ್ರನಗರದಲ್ಲಿ ನೂತನವಾಗಿ ಆರಂಭಿಸಲ್ಪಟ್ಟ ಬಟರ್ಫ್ಲೈ ಗೆಸ್ಟ್ ಹೌಸ್ ಮತ್ತು ಪಾರ್ಟಿ ಹಾಲ್ ಇದರ ಉದ್ಘಾಟನೆಯನ್ನು ಬದ್ರಿಯಾ ಜುಮ್ಮಾ ಮಸೀದಿಯ ಧರ್ಮಗುರು ಅಬ್ದುಲ್ ರಶೀದ್ ಸಕಾಫಿ ಅಲ್ ಖಾಮಿಲ್ ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಬೆಳಪು ದೇವಿಪ್ರಸಾದ್ ಶೆಟ್ಟಿ, ಬೆಳೆಯುತ್ತಿರುವ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಗ್ರಾಮೀಣ ಪ್ರದೇಶದ ಕಳತ್ತೂರು ಚಂದ್ರನಗರದಲ್ಲಿ ಪ್ರವಾಸೋದ್ಯಮಕ್ಕೆ ತುಂಬಾ ಅವಕಾಶವಿರುವ ಈ ಪರಿಸರದಲ್ಲಿ ಸ್ವಂತ ಉದ್ದಿಮೆಯಾದ ಗೆಸ್ಟ್ ಹೌಸ್ ಹಾಗೂ ಸಭಾ ಕಾರ್ಯಕ್ರಮಗಳಿಗೆ ಸಭಾಂಗಣ ಅಗತ್ಯವಿರುವುದರಿಂದ ಇಲ್ಲಿ ಪ್ರಾರಂಭ ಮಾಡಿದ್ದು ಸಾರ್ವಜನಿಕರಿಗೆ ತುಂಬಾ ಉಪಯೋಗವಾಗುತ್ತದೆ ಎಂದರು. ಗ್ರಾಮೀಣ ಭಾಗದ ಜನರ ಸೇವೆಗಾಗಿ ಸಮಾಜ ಸೇವಕ ಮೊಹಮ್ಮದ್ ಫಾರಿಕ್ ಮುಂದಾಳತ್ವದಲ್ಲಿ ಸುಸಜ್ಜಿತ ಗ್ರಾಮೀಣ ಸೊಬಗನ್ನು ಬೀರುವ ಗೆಸ್ಟ್ ಹೌಸ್ ಮೂಡಿಬಂದಿದೆ. ನಗರ ಪ್ರದೇಶದ ಜನರಿಗೂ ಹಾಗೂ ಸ್ಥಳೀಯರಿಗೂ ಮಿತ ದರದಲ್ಲಿ ಉತ್ತಮ ಗುಣಮಟ್ಟದ ಗೆಸ್ಟ್ ಹೌಸ್ ಹಾಗೂ ಪಾರ್ಟಿ ಹಾಲ್ ಸಿಗಬೇಕೆಂಬ ಉದ್ದೇಶದಿಂದ ಶುಭಾರಂಭಗೊಂಡಿದ್ದು ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಎಂದರು. ಈ ಸಂದರ್ಭ ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ, ಸಮಾಜ ಸೇವಕ ಲೀಲಾಧರ್ ಶೆಟ್ಟಿ, ಹಾಜಿ ಕೆ ಅಬೂಬಕ್ಕರ್ ಪರ್ಕಳ, ಲತಾ ಆಚಾರ್ಯ, ದಿವಾಕರ್ ಬಿ ಶೆಟ್ಟಿ, ಗುಲಾಂ ಮಹಮ್ಮದ್, ದಿವಾಕರ್ ಡಿ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ 18-19 ವರ್ಷದಲ್ಲಿ ಇಲ್ಲಿ ನಾವು ಮಾಡುತ್ತಿರುವಂಥ ಸಾಮಾಜಿಕ ಕೆಲಸಗಳಿಗೆ ಒಂದು ಬೆನ್ನೆಲುಬಾಗಿ ಅಧ್ಯಕ್ಷರು ಧರಣಿ ಸಮಾಜ ಸೇವಾ ಸಂಘ ಶ್ರೀ ಆಲಿಯಪ್ಪ ಎಂ ಬಶೀರ್ ಉಸ್ತಾದ್ ಕರ್ನಾಟಕ ರಾಜ್ಯ ಅಡ್ಡವರು, ಶ್ರೀ ಗೋಪಾಲ ಪೂಜಾರಿ ಮತ್ತು ನಿರ್ದೇಶಕರು ಬೆಳಕು ವ್ಯವಸಾಯ. ಕಾಪು ಪರಿಸರದಲ್ಲಿ ಕಾಪು ಶಿರ್ವಾದ ಹೆದ್ದಾರಿ ಪಕ್ಕದಲ್ಲಿ ಅತ್ಯಂತ ಗ್ರಾಮೀಣ ಸೊಬಗನ್ನು ಬೀರುವ ರೀತಿಯಲ್ಲಿ ನಮ್ಮ ಮಿತ್ರರಾದಂಥ ಫಾರೂಕ್ ಚಂದ್ರನಗರದವರು ಒಂದು ಬಟರ್ಫ್ಲೈ ಎಂಬ ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಮಾದರಿಯಾಗಿದೆ. ಅತಿಥಿ ದೇವೋಭವ ಎಂಬ ಒಂದು ವಿಶೇಷ ಕಲ್ಪನೆಯಡಿ ಈ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಬಿಡುವಿನ ಸಮಯದಲ್ಲಿ ಈ ಒಂದು ಗ್ರಾಮೀಣ ಭಾಗದ ಪರಿಸರ ಹಾಗೂ ಶುದ್ಧ ಗಾಳಿ ಮತ್ತು ಒಳ್ಳೆಯ ವಾತಾವರಣಕ್ಕಾಗಿ ಈ ಒಂದು ಗೆಸ್ಟ್ ಹೌಸ್ ಭಾಳ ಸುಂದರವಾಗಿ ನಿರ್ಮಾಣ ಆಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಇದು ಫಾರೂಕ್ ಚಂದ್ರನಗರ್ ಅವರ ಒಂದು ಹೊಸ ಕಲ್ಪನೆ. ಭಾಳಷ್ಟು ಜನನಿಬಿಡ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಜನಗಳಿಗೆ ಶಾಂತಿ, ನೆಮ್ಮದಿ, ಒಳ್ಳೆಯ ವಾತಾವರಣ ಬೇಕು ಅಂತ ಹಣಕ್ಕಾಗಿ ಯಾವುದು ಕೂಡ ಆಗ್ತಾ ಇಲ್ಲ. ಬೇಕಾದಷ್ಟು ಜನರಿಗೆ ಸಂತೋಷ ಬೇಕಾಗಿದೆ. ಅದಕ್ಕಾಗಿ ಇಂಥ ಬಟರ್ಫ್ಲೈ ಅಂತ ನೂತನವಾಗಿ ಆಗುತ್ತಿರುವಂಥ ಈ ಗೆಸ್ಟ್ ಹೌಸ್ಗಳನ್ನು ಅರಸಿಕೊಂಡು ಬರ್ತಾರೆ. ಅವರಿಗೆ ನೆಮ್ಮದಿಯ ಶಾಂತಿಯ ನೆಲೆಯಾಗಿ ಬಟರ್ಫ್ಲೈ ಗೆಸ್ಟ್ ಹೌಸ್ ಆಧಾರಪೂರ್ವಕವಾಗಿ ಎಲ್ಲರನ್ನು ಆಧರಿಸುವಂತಾಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಈ ಬಟರ್ಫ್ಲೈ ನಮ್ಮ ಕಾಪು ಪರಿಸರದ ಒಳ್ಳೆಯ ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹಾರೈಸಿ ನನ್ನ ಮುಖ್ಯವಾಗಿ
ನಾನು ಫಾರೂಕ್ ಚಂದ್ರನಗರ್ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಖ್ಯಾತ ಸಮಾಜ ಸೇವಕರು ಹೌದು ಅವರು. ಆದ್ದರಿಂದ ಅವರ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಈ ಮೂಲಕ ಹಾರೈಸ್ತೇನೆ. ಇದು ಉದ್ಯಮದ ದೃಷ್ಟಿಯಿಂದ ಹಣದ ದೃಷ್ಟಿಯಿಂದ ಮಾಡಿದಂತಹ ಒಂದು ವ್ಯವಸ್ಥೆ ಅಲ್ಲ ಅಂತೇಳಿ ನನ್ನ ಭಾವನೆ. ಯಾಕಂತೇಳಿದ್ರೆ ಫಾರೂಕ್ ಒಬ್ಬ ಸಮಾಜ ಸೇವಕನಾಗಿದ್ದು ಸಮಾಜದಲ್ಲಿ ತಾನು ಒಂದು ಸೇವೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾನೆ ಅಂತೇಳಿ ನನ್ನ ತಂಗಿ ಮಗ ಅವನನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮುಖ್ಯವಾಗಿ ಇದರ ಸೇವೆ ಮತ್ತು ಉಪಯೋಗ ನಮ್ಮ ಇಲ್ಲಿಯ ಆಸುಪಾಸು ಹಾಗೂ ಹೊರಗಿನವರಿಗೆಲ್ಲರಿಗೂ ಲಭಿಸಲಿ. ದೇವರು ಇದನ್ನು ದೀರ್ಘಕಾಲವಾಗಿ ಯಶಸ್ವಿಯಾಗಿ ಎಲ್ಲರಿಗೂ ಸೇವೆ ಸಿಗುವಂತೆ ಮಾಡಲಿ, ಅವರಿಗೂ ಇದರ ಉತ್ತರೋತ್ತಮ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ, ಬಟರ್ಫ್ಲೈ ಗೆಸ್ಟ್ ಹೌಸ್ ಮತ್ತು ಪಾರ್ಟಿ ಹಾಲ್ ಇವತ್ತು ಚಂದ್ರನಗರದಲ್ಲಿ ಒಂದು ಗ್ರಾಮೀಣ ಪ್ರದೇಶ ಅಂತ ಇದೆ. ಸೊ ಇಲ್ಲಿಯೇ ನಾವು ಮಾಡಬೇಕು ಎಂಬ ಒಂದು ಕನಸು ನನಗೆ ಯಾಕೆ ಬಂತ ಅಂತ ಹೇಳಿದರೆ, ಈ ಭಾಗದಲ್ಲಿ ಆರ್ಥಿಕವಾಗಿ ಜನರು ತುಂಬ ಹಿಂದುಳಿದವರಿದ್ದಾರೆ. ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ ಈ ಭಾಗದಲ್ಲಿ ಸುಲಭ ರೀತಿಯಲ್ಲಿ ಇವತ್ತು ಬರ್ತ್ಡೇ ಪಾರ್ಟಿ ಇರ್ಬೋದು ಅಥವಾ ಮೆಹಂದಿ ಅಥವಾ ಚಿಕ್ಕ ಚಿಕ್ಕ ಒಂದು ಫಂಕ್ಷನಿಗೆ ಅವರು ಇವತ್ತು ಗೆಸ್ಟ್ ಹೌಸನ್ನು ಯೂಸ್ ಮಾಡಿ ಇಲ್ಲಿಯ ಪಕ್ಕದಲ್ಲಿರುವಂಥ ನನ್ನ ಪಾರ್ಟಿ ಹಾಲನ್ನು ಅವರು ಕಮ್ಮಿ ರೇಟ್ನಲ್ಲಿ ಅವರು ಪಡ್ಕೊಳ್ಳಿ ಅಂತ ಎಂಬ ಒಂದು ಭಾವನೆಯಿಂದ ನಾನು ಇವತ್ತು ಬಟರ್ಫ್ಲೈ ಮತ್ತು ಪಾರ್ಟಿ ಹಾಲ್ ಅದನ್ನು ನಾನು ಈ ಭಾಗದಲ್ಲಿ ಚಂದ್ರನಗರದಲ್ಲಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಸುಸಜ್ಜಿತವಾದ 400 ಜನರು ಕೂರುವಂಥ ಅವಕಾಶ ಇದೆ. 5 AC ಹವಾನಿಯಂತ್ರಿತ ಬೆಡ್ರೂಮ್ ಬರುತ್ತದೆ. ಹಾಗೆಯೇ ಒಂದು ಹಳೆಯ ಕಾಲದ ಆ್ಯಂಟಿಕ್ ಒಳಗೊಂಡು ಒಂದು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗಿದೆ. ಇಲ್ಲಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಗೂ ಕೂಡ ಪ್ರವಾಸಕ್ಕೆ ಬಂದು ಇದನ್ನು ಅವರು ಯೂಸ್ ಮಾಡ್ಬೋದು. ನನ್ನ ಉದ್ದೇಶ ಕೂಡ ಅಷ್ಟೇ. ಹಳ್ಳಿಯಲ್ಲಿ ಕೂಡ ಒಂದು ಸುಸಜ್ಜಿತವಾದ ಒಂದು ಕುಳಿತುಕೊಳ್ಳಿಕ್ಕೆ ಒಂದು ಪೀಸ್ ಆಫ್ ಮೈಂಡ್ ಬರಬೇಕು ಎಂಬ ಉದ್ದೇಶದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ನಾನು ಮಾಡಿದ್ದೀನಿ.